ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ರೈತರ ಹೋರಾಟಕ್ಕೆ ಮಣಿದು ಕೃಷಿ ಮಸೂದೆಗಳನ್ನು ಹಿಂದಕ್ಕೆ ಪಡೆದುಕೊಂಡಿರುವುದು ರೈತರ ಚಳುವಳಿಗೆ ಸಿಕ್ಕಿದ ಗೆಲುವು ಮಾತ್ರವಲ್ಲ, ದೇಶದ ಪ್ರಜೆಗಳಿಗೆ ಸಿಕ್ಕಿರುವ ಗೆಲುವಾಗಿದೆ ಎಂದು ಕಮ್ಯುನಿಸ್ಟ್ ಪಕ್ಷದ ಮುಖಂಡ ನ್ಯಾಯವಾದಿ ಬಿಎಂ ಭಟ್ ಅವರು ಹೇಳಿದರು. ಅವರು ಪುತ್ತೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಮೋದಿ ಸರ್ಕಾರವು ಮನಸ್ಸು ಅರಿತು ಈ ಕಾಯ್ದೆಯನ್ನು ಹಿಂದಕ್ಕೆ ಪಡೆದುಕೊಂಡಿಲ್ಲ, ಮುಂದಿನ ಚುನಾವಣೆಯ ಉದ್ದೇಶಕ್ಕಾಗಿ ಹಿಂಪಡೆದಿದೆ. ದೆಹಲಿಯಲ್ಲಿ 150ಕ್ಕೂ ಮಿಕ್ಕಿದ ವಿವಿಧ ರೈತ ಸಂಘಟನೆಗಳು ಕಳೆದ ಹಲವು ತಿಂಗಳಿಂದ ಅಹೋರಾತ್ರಿ ಹೋರಾಟ ನಡೆಸಿ ಈ ಕರಾಳ ಕಾಯ್ದೆಯನ್ನ ಹಿಂದಕ್ಕೆ ಪಡೆಯುವಂತೆ ಆಗ್ರಹಿಸಿತ್ತು. ದೇಶದ ಇತಿಹಾಸದಲ್ಲೇ ಇದೊಂದು ದೀರ್ಘಕಾಲ ನಡೆದ ಪ್ರಥಮ ಹೋರಾಟವಾಗಿದೆ. ಸರ್ಕಾರ ತನ್ನ ಸರ್ವಾಧಿಕಾರಿ ಧೋರಣೆಯನ್ನ ಇನ್ನಾದರೂ ನಿಲ್ಲಿಸಬೇಕು. ರೈತರಿಗೆ ಮಾರಕವಾದ ಕೃಷಿ ಕಾಯ್ದೆ ಮಸೂದೆಯನ್ನ ಹಿಂದಕ್ಕೆ ಪಡೆದುಕೊಂಡಂತೆ ಮುಂದೆ ವಿದ್ಯುತ್ ಕಾಯ್ದೆ ಮತ್ತು ರೈತರಿಗೆ ಬೆಂಬಲ ಬೆಲೆ ನೀಡುವ ಮಸೂದೆಯ ಮಂಡನೆಯನ್ನ ಮಾಡಬೇಕು. ಇದಕ್ಕಾಗಿ ಹೋರಾಟ ಮುಂದುವರಿಯಲಿದೆ ಎಂದು ಹೇಳಿದರು. ಇವತ್ತು ರೈತ ಸಮುದಾಯಕ್ಕೆ ಮಾತ್ರ ಅಲ್ಲ, ದೇಶದ ಪ್ರಜೆಗಳಿಗೆ ಒಂದು ಅತ್ಯಂತ ಸಂತೋಷದ ದಿನ. ಕಳೆದ ಒಂದು ವರ್ಷದಿಂದ ಏನು ರೈತರು ಸಾಧಾರಣ 150ಕ್ಕೂ ಮಿಕ್ಕಿದ ರೈತ ಸಂಘಟನೆಗಳು ಒಟ್ಟಿಯಾಗಿ ನಮ್ಮ ದೆಹಲಿಯ ಗಡಿ ಹತ್ರ ಚಳವಳಿ ಮಾಡ್ತಾ ಇದ್ದಿರೋ ಅದು ಇವತ್ತು ಜಯ ಗಳಿಸಿದೆ. ರೈತರ ಚಳವಳಿಗೆ ಅತಿ ದೊಡ್ಡ ಜಯ ಸಿಕ್ಕಿದೆ. ದೇಶದ ಇತಿಹಾಸದಲ್ಲಿ ಸುದೀರ್ಘವಾದಂತಹ ಹೋರಾಟ ನಡೆಸಿರುವುದು ಇದೇ ಪ್ರಥಮ. ಈ 3 ಕೃಷಿ ಕಾಯ್ದೆಗಳು ತಿದ್ದುಪಡಿಗಳು ಮಾಡಿದ್ದಾರೆ ನರೇಂದ್ರ ಮೋದಿ ಸರ್ಕಾರ. ಅದು ಸರಿಯಲ್ಲ, ಅದು ರೈತರಿಗೆ ಮಾರಕ, ಅದನ್ನು ವಾಪಸ್ ತೆಗಿಬೇಕು ಅಂತೇಳಿ ನಮ್ಮ ಬೇಡಿಕೆ ಏನಿತ್ತು. ಇವತ್ತು ನರೇಂದ್ರ ಮೋದಿ ಸರ್ಕಾರಕ್ಕೆ ಜ್ಞಾನೋದಯ ಆಗಿದೆ, ಅದನ್ನು ವಾಪಸ್ ತೆಗೆದಿದ್ದಾರೆ. ಈ ವಾಪಸ್ ತೆಗೆದಂಥ ಸರ್ಕಾರವನ್ನು ನಾವು ಅಭಿನಂದಿಸುತ್ತೇವೆ. ಮಾತ್ರ ಅಲ್ಲ, ಇದು ರೈತ ಚಳವಳಿಗೆ ಸಿಕ್ಕಿದಂಥ ದೊಡ್ಡ ಜಯ ಅಂತ ಹೇಳುವಂಥದ್ದು ಸಂತೋಷ ಪಡ್ತಾ ಇದ್ದೇವೆ. ಇದರ ಜೊತೆಗೆ ನರೇಂದ್ರ ಮೋದಿ ಸರ್ಕಾರ ಇನ್ನೂ ಕೂಡ ಒಂದು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಒಂದು ಮುಖ್ಯವಾಗಿ ವಿದ್ಯುತ್ ಕಾಯ್ದೆಯನ್ನು ಇನ್ನೂ ವಾಪಸ್ ತೆಗಿಲಿಲ್ಲ. ಅದೇ ಜೊತೆಯಲ್ಲಿ ರೈತರಿಗೆ ಬೆಂಬಲ ಕೊಡುವಂಥ ಒಂದು ಮಸೂದೆಯನ್ನು ಇನ್ನೂ ಕೂಡ ಮಂಡನೆ ಮಾಡಲಿಲ್ಲ. ಈ 2 ಕೆಲಸಗಳು ಆಗಬೇಕು. ನಮ್ಮ ಹೋರಾಟ ಇದಕ್ಕೆ ಬೇಕಾಗಿ ಇನ್ನೂ ಮುಂದುವರಿಯುತ್ತದೆ. ಈ ಹೋರಾಟಕ್ಕೆ ಇಲ್ಲದೆ ಆಗಬೇಕು ಅಂತಾದರೆ ಮುಖ್ಯವಾಗಿ 2 ಮಸೂದೆಗಳಿಗೆ ಗಮನ ಕೊಡಬೇಕು, ವಿದ್ಯುತ್ ಕಾಯ್ದೆ ವಾಪಸ್ ಸಿಗಬೇಕು. ಆದರೆ ಕೇಂದ್ರದ ಬಿಜೆಪಿ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಖಂಡಿತಕ್ಕೂ ಕೂಡ ಮನಸ್ಸರ್ತು ಇದು ಕಾಯ್ದೆ ವಾಪಸ್ ತೆಗೆದು ನಾವು ಹೇಳಲಿಕ್ಕೆ ತಯಾರಿಲ್ಲ. ಯಾಕಂದರೆ ಈಗ ಸದ್ಯದಲ್ಲೇ ಚುನಾವಣೆ ಬರ್ತಾ ಇದೆ. ರಾಜಕೀಯದ ಉದ್ದೇಶಕ್ಕಾಗಿ ಈ ಹಿಂಪಡೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇದನ್ನು ಮುಂದೆ ಆದರೂ ಕೂಡ ಈ ರೀತಿಯಲ್ಲಿ ರೈತ ವಿರೋಧಿಯಾಗಿ, ಕಾರ್ಮಿಕ ವಿರೋಧಿಯಾಗಿ ಹೋಗುವಂಥ ಸರ್ಕಾರದ ಸರ್ವಾಧಿಕಾರಿ ನಡೆಯನ್ನು ನಿಲ್ಲಿಸಬೇಕು. ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ ಕೆಲಸ ಮಾಡಬೇಕು ಅಂತೇಳಿ ನರೇಂದ್ರ ಮೋದಿ ಅವರಲ್ಲಿ ವಿನಂತಿಸುತ್ತಾ